ಪುತ್ತೂರಿನ ಕೊಡಿಪಾಡಿಯಲ್ಲಿ ಬ್ರಹ್ಮಕಲಶೋತ್ಸವದ ಇದು ರಥ ಇತಿಹಾಸ ಹಿಂದಿದ್ದದ್ದು ರಥ. ಇದು 84 ವರ್ಷದ ಹಿಂದೆ ಆದಂತೆ ಇಲ್ಲಿ ಬ್ರಹ್ಮರಥೋತ್ಸವ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೀಗ ಲಾಗ್ ಮಾಡೋದು ವಿಶೇಷ ಇದೆ ಅಂದರೆ, ಇವತ್ತು ನಮ್ಮ ಪುತ್ತೂರಿನ ಕೊಡಿಪಾಡಿಯಲ್ಲಿ ಬ್ರಹ್ಮಕಲಶೋತ್ಸವದ ಇದು ರಥ ಒಂದು 80 ವರ್ಷಗಳ ಮುಂಚೆ ಆದದ್ದು ರಥ ಅಂತೆ. ಹಾಗೆ ಅಲ್ಲಿದ್ದು ಈಗ 80 ವರ್ಷ ಕಳೆದ ಮೇಲೆ ಇಲ್ಲಿ ಈಗ ರಥ ಉಂಟು, ಬ್ರಹ್ಮರಥ ಹೇಳಲಿಕ್ಕುಂಟು. ಹಾಗೆ ನನ್ನ ಸ್ಟಾಪ್ ಒಬ್ಬ ಇದ್ದ, ಅವ ಸಹ ನಮ್ಮ ಶಾಪಲ್ಲಿ ಇರೋದು. ಅವ ಹೇಳಿದ ಹೀಗೆ 50 ವರ್ಷ 80 ವರ್ಷ ಏನು ಇತಿಹಾಸ ಹಿಂದಿದ್ದದ್ದು ರಥ. ಹಾಗೆ ಈ ವರ್ಷ ಫಸ್ಟ್ ಹಾಗೆ ಈಗ ಅಲ್ಲಿಗೆ ನಾನು ಹೋಗ್ತಿದ್ದೇನೆ. ಅಲ್ಲಿ ರಥದ್ದು ಬ್ರಹ್ಮರಥ 80 ವರ್ಷದ ಮುಂಚೆ ಆದದ್ದು ರಥ ಅಲ್ಲಿ. ಹಾಗೆ ಈಗ ಅಲ್ಲಿ ನಾನು ಹೋಗ್ತಿದ್ದೇನೆ, ಬನ್ನಿ ಹೋಗಿ ಬರುವ. ಫೈನಲಿ ಕೊಡಿಪಾಡಿ ಟೆಂಪಲ್ ಹತ್ರ ರೀಚ್ ಆದೆ. ವೈಭವದ ಬ್ರಹ್ಮರಥೋತ್ಸವ ನಡೀಲಿಕ್ಕಿದೆ ಈಗ. ಹಾಗೆ ಈಗ ರೀಚ್ ಆದ ಅಲ್ಲಿಗೆ, ಬನ್ನಿ ಹೋಗಿ ಬರುವ.
ಮತ್ತು ವೈಭವದ ಬ್ರಹ್ಮರಥೋತ್ಸವ ನಡೆಯಿತು. ಮನಸ್ಸಿಗೆ ಒಂದು ಒಳ್ಳೆಯ ನೆಮ್ಮದಿ ಸಿಕ್ಕಿತು. ಇದು 84 ವರ್ಷದ ಹಿಂದೆ ಆದದಂತೆ ಇಲ್ಲಿ ಬ್ರಹ್ಮರಥೋತ್ಸವ. ನನ್ನೊಂದು ಅಲ್ಲಿ ಪಕ್ಕದ ಒಂದು ಅಕ್ಕ ಹೇಳಿದರು ಹಾಗೆ, ಅವರ ಗಂಡ ಸಣ್ಣದಿರುವಾಗ ಒಂದು ಸಣ್ಣ ರಥ ಇತ್ತಂತೆ. ಅವರೇ ಇರುವಾಗ ಸಹ ಆಗಲಿಲ್ಲ. ಹಾಗೆ ಅವರ ಅಕ್ಕನ ಮಾವ ಸಣ್ಣದಿರುವಾಗ ರಥೋತ್ಸವ ಆದಂತೆ ಅಲ್ಲಿ. ಹಾಗೆ ಮತ್ತು ಅಲ್ಲಿ ನೋಡಿ ಜನ್ಮ ಪಾವನವಾಯಿತು ಬ್ರಹ್ಮರಥೋತ್ಸವವನ್ನು. ಲಕ್ಷಾಂತರ ಮಂದಿ ಜನ ಸಹ ಸೇರಿದರು. ಹಾಗೆ ಜನ್ಮ ಪಾವನ ಆಯಿತು ಹಾಗೆ ನಮಗೆ ಸಹ ಒಂದು ನೋಡೋ ಭಾಗ್ಯ ಸಿಕ್ಕಿತಲ್ಲ. 84 ವರ್ಷ ಮುಂಚೆ ಆದದ್ದು ರಥೋತ್ಸವ ಇಲ್ಲಿ. ಹಾಗೆ ನಾನು ಕೊಡಿಪಾರೆ ಜಾತ್ರೆಗೆ ಹೋಗಿ ಬಂದೆ ಈಗ. ಲಕ್ಷಾಂತರ ಮಂದಿ ಭಕ್ತರಿದ್ದರು. ಮತ್ತು ನನಗೆ ಅಲ್ಲಿ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ, ಲಾಗ್ ಏನು ಮಾಡಲಿಕ್ಕೆ ಆಗಲಿಲ್ಲ. ಫೈನಲ್ ಎಂಡ್ ಮಾಡಬೇಕಲ್ಲ ಲಾಗನ್ನು. ಹಾಗೆ ಮತ್ತೆ ಅಲ್ಲಿ ಶೂಟ್ ಮಾಡಿ ಮತ್ತೆ ಈಚೆ ಸೈಡ್ ಸ್ವಲ್ಪ ಮನೆ ಹತ್ರ ಬಂದು ವ್ಲಾಗನ್ನು ಎಂಡ್ ಮಾಡ್ತಿದ್ದೇನೆ. ಮತ್ತು ಈ ವ್ಲಾಗನ್ನು ನಾನು ಎಂಡ್ ಮಾಡ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಲೈಕ್ ಆ್ಯಂಡ್ ಶೇರ್ ಮಾಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.